ಮಂಗಳೂರಿನ ಯನಪೋಯ ಪ್ರಿ ಯೂನಿವರ್ಸಿಟಿ ಕಾಲೇಜಿನಲ್ಲಿ 69ನೇ ಗಣರಾಜ್ಯೋತ್ಸವ ಅಂಗವಾಗಿ ಯನ್ ಸೈಕ್ಲಥಾನ್ ಗೋ ಗ್ರೀನ್ 2018ರ ಸೈಕಲ್ ರ್ಯಾಲಿ ಆಯೋಜಿಸಲಾಗಿತ್ತು. ನಗರದ ಜಪ್ಪಿನಮೊಗರು ಸಮೀಪದಲ್ಲಿರುವ ಯನಪೋಯ ಪ್ರಿ ಯೂನಿವರ್ಸಿಟಿ ಕಾಲೇಜಿನಲ್ಲಿ 69ನೇ ಗಣರಾಜ್ಯೋತ್ಸವದ ಅಂಗವಾಗಿ ಯನ್ ಸೈಕ್ಲಥಾನ್ ಗೋ ಗ್ರೀನ್ 2018ರ ಸೈಕಲ್ ಫಾರ್ ಫಿಟ್ನೆಸ್ ಜಾಗೃತಿ ಜಾಥಾವನ್ನು ಆಯೋಜಿಸಲಾಗಿತ್ತು. ಇದಕ್ಕೂ ಮೊದಲು ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನು ಮುಖ್ಯ ಅತಿಥಿಯಾಗಿದ್ದ ಯನಪೋಯ ಡೆಂಟಲ್ ಕಾಲೇಜಿನ ಡಾಕ್ಟರ್ ಹಸನ್ ಸರ್ಫರಾಜ್ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಸ್ವಚ್ಛತೆ ಬಗೆಗೆ ವಿದ್ಯಾರ್ಥಿಗಳು ಗಮನ ಹರಿಸಬೇಕು, ಆ ಬಗ್ಗೆ ನಮ್ಮಲ್ಲಿ ಜಾಗೃತಿ ಮೂಡಿಸುವ ಕೆಲಸವಾಗಬೇಕು ಎಂದರು. This which has driven India towards progress and development. We also should remember the freedom fighters and great leaders who have untiringly put in a lot of effort to make this country what it is now. Now we need to unite and dedicate ourselves to building our nation further, making it stronger, better and more developed. ಇದೇ ವೇಳೆ ತಾಜ್ ಸೈಕಲ್ನ ಮೊಬಿನ್, ಕಾಲೇಜಿನ ಪ್ರಾಂಶುಪಾಲರಾದ ಜೋಸೆಫ್ ಮೆಕ್ಜಿರತ್ ಮತ್ತಿತರರು ಉಪಸ್ಥಿತರಿದ್ದರು. ವಿವಿಧ ಸ್ಪರ್ಧೆಗಳನ್ನು ಈ ಸಂದರ್ಭ ಆಯೋಜಿಸಲಾಗಿತ್ತು. ಇದರಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು.